ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ದಿನಗಳ ನಂತರ ಆಲ್ಮೋಸ್ಟ್ 2 ವಾರ 3 ವಾರ ಆಯಿತು. ತುಂಬ ದಿನಗಳ ಬಳಿಕ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ಟೈಮ್ ಒಂದು ತುಳು ವ್ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮದೇ ಒಂದು ಸ್ಮಾಲ್ ಕ್ಲೋತ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ ಅಂತ. ಕ್ಲೋತ್ ಅಂತಲ್ಲ, ಬೇರೆ ಬೇರೆ ಬರುತ್ತೆ ಅದರಲ್ಲಿ. ಒಟ್ಟಾರೆಯಾಗಿ ಲಚ್ಚೂಸ್ ಫ್ಯಾಷನ್ ವರ್ಲ್ಡ್ ಸ್ಟೆಪ್ ಇನ್ ಟು ಸ್ಟೈಲ್ ಅನ್ನುವಂಥ ಟ್ಯಾಗ್ಲೈನ್ ಮೂಲಕ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ಅದರ ಒಂದಷ್ಟು ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ ನಾನು. ಒಂದು ಲಿಮಿಟೆಡ್ ಸ್ಟಾಕ್ ಇರೋದು, ನಾನು ಜಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ ವರ್ಕೌಟ್ ಆದರೆ ಮಾತ್ರ ಇದನ್ನು ಕಂಟಿನ್ಯೂ ಮಾಡುವಂತ ಇದ್ದೇನೆ. ನಾನೇ ಹೋಗಿ ಹ್ಯಾಂಡ್ ಪಿಕ್ ಮಾಡಿದಂತಹ ಒಂದಷ್ಟು ಕಲೆಕ್ಷನ್ಸ್ಗಳು, ಒಂದಷ್ಟು ಸ್ಟಾಕ್ಗಳು ಮಾತ್ರ ಇರೋದು. ಫಸ್ಟಿಗೆ ಹೇಳಿಬಿಡ್ತೇನೆ. ಸೊ ಯಾರಿಗೆಲ್ಲ ಬೇಕು ಅಂತ ಇದ್ದರೆ ಅದನ್ನು ಬುಕ್ ಮಾಡ್ಕೊಳ್ಬೋದು. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜೆ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು ಇದೆ. ಸೊ ಇದು ಡ್ಯಾಂಡ್ರಫಿಗೆ, ಹೇರ್ ಫಾಲ್ಗೆ, ಮತ್ತು ಲಾಂಗ್ ಹೇರ್, ಥಿಕ್ ಹೇರ್, ಶೈನಿ ಹೇರ್, ಬ್ಲ್ಯಾಕ್ ಹೇರ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಮೋರ್ ರಿವ್ಯೂಸ್ಗಾಗಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು ಅಂತ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಪೇಜ್ ಇದೆ, ಚೆಕ್ ಮಾಡ್ಕೊಳ್ಳಿ. ಎಸ್, ಇವತ್ತು ಒಂದಷ್ಟು ಡ್ರೆಸ್ ಕಲೆಕ್ಷನ್ಸ್ಗಳನ್ನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಎಲ್ಲವೂ ನಾನು ತೋರಿಸ್ಬಿಡ್ತೇನೆ ನಿಮಗೆ, ಹೇಗುಂಟು ಕ್ವಾಲಿಟಿ, ವಿದ್ ಕ್ವಾಲಿಟಿ ಹೇಗೂ ಇದೆ ಅಂತ. ನನಗೆ ವೇರ್ ಮಾಡಿ ನಾನು ಅಂದ್ಕೊಂಡಿದ್ದೇನೆ ಗೊತ್ತಾ, ನಾನು ವೇರ್ ಮಾಡಿ ಅದನ್ನು ಹಾಕಿ ನಿಮಗೆ ತೋರಿಸ್ಬೇಕು ಅಂತ. ಮತ್ತು ಕೆಲವರು ಅನ್ಕೋಬೋದು ನಾನು ವೇರ್ ಮಾಡಿದ್ದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಈಗೇನು ಅಂತ ನಿಮ್ಗೆ ಅನಿಸ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ತೀನಿ. ಈಗ ನಾನು ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಜಸ್ಟ್ ನಿಮಗೆ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೇನೆ. ಮತ್ತು ನಾನು ಪ್ರೀಮಿಯಂ ಕ್ವಾಲಿಟಿ ನಾನಲ್ಲಿ ಹೋಗಿ ಚೆಕ್ ಮಾಡಿ ಹ್ಯಾಂಡಲ್ಲಿ ಜಸ್ಟ್ ಟಚ್ ಮಾಡಿ ಅದನ್ನು ಕರೆಕ್ಟ್ ಇದೆಯಾ, ಕ್ವಾಲಿಟಿ ಹೇಗಿದೆ ಎಲ್ಲ ನೋಡಿ ತಗೊಂಡು ಬಂದಿರೋದು. ಸೊ ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ಸ್ಗಳನ್ನು ತಂದಿದ್ದೇನೆ. ಅಂದರೆ ಇದಕ್ಕಿಂತ ಮುಂಚೆ ಎಲ್ಲೂ ಇರಬಾರ್ದು ಅಂಥ ಕಲೆಕ್ಷನ್ಸ್ಗಳಿರಬೇಕು ಅಂತ. ಈಗ ಮೀಶೋಲಿ ನಾವು ಸರ್ಚ್ ಮಾಡಿ ತುಂಬ ಬರುತ್ತೆ ನೋಡಿ, ಎಲ್ಲ ಅದೇ ಹಾಕ್ತಾ ಇರ್ತಾರೆ. ಅದು ಗೊತ್ತಾಗುತ್ತೆ ನಮಗೆ, ಇದು ಮೀಶೋಲಿ ಪರ್ಚೇಸ್ ಮಾಡಿದ್ದು ಅಂತ ಅದಲ್ವಾ. ಸೊ ಇದು ನಿಮಗೆ ಅಂಥ ಡಿಸೈನ್ಗಳೆಲ್ಲ ಇರೋದಿಲ್ಲ. ಏನು ಗೊತ್ತಾ, ನಾನು ಹೊಸ ಹೊಸ ಡಿಸೈನ್ಗಳನ್ನು ತರಿಸ್ಕೊಡ್ತಾ ಇದ್ದೇನೆ. ನಾನು ತಂದು ಆಲ್ಮೋಸ್ಟ್ 2 ವಾರ ಕಳೀತು, ಬಟ್ ಈಗ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಜಸ್ಟ್ ಒಂದೊಂದೇ ಡ್ರೆಸ್ಗಳನ್ನು ಹೇಳ್ತಾ ಹೋಗ್ತೇನೆ. ತುಂಬ ಜನ ನನ್ನ ಹತ್ರ ಕೇಳಿದ್ದು 3 ಪೀಸ್ ಸೆಟ್ಗಳನ್ನೇ ತರಿಸಿ ಅಂತ. ಸೊ ಹಾಗಾಗಿ 3 ಪೀಸ್ ಸೆಟ್ ಇದು. ಮೆಜೆಂಟಾ ಕಲರ್ ಅಂತ ಹೇಳ್ತಾರೆ ನೋಡಿ, ಬೋಲ್ಡ್ ಮೆಜೆಂಟಾ ಅಂತ. ಸೊ ಆ ಒಂದು ಕಲರ್ ಎಷ್ಟು ಸಾಫ್ಟ್ ಮೆಟೀರಿಯಲ್, ಮತ್ತೇನು ಗೊತ್ತಾ, ತುಂಬ ಸ್ಮೂತ್ ಇದೆ. ಆ್ಯಂಡ್ ಇದು ತುಂಬ ದಪ್ಪ ಇದೆ. ನಿಮಗಿದು ಈಗ ಏನು ಗೊತ್ತಾ, ನಾವೀಗ ಜಸ್ಟ್ ಹೀಗೆ ತರಿಸ್ತೇವೆ ನೋಡಿ, ಅದೆಲ್ಲ ನಿಮಗೆ ಇಷ್ಟು ದಪ್ಪ ಬರೋದಿಲ್ಲ ನೋಡಿ. ಇದು ಡ್ರೆಸ್ ಮೆಟೀರಿಯಲ್ ಹೇಗಿದೆಯೋ ಅದರ ಲೈನಿಂಗ್ ನೋಡಿ, ಏನೂ ಆಗೋದಿಲ್ಲ, ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ. ಹ್ಯಾಂಡಿಗೆ ಎಂಬ್ರಾಯ್ಡರಿ ಇದೆ, ಪ್ಲಸ್ ಇಲ್ಲಿ ಕೂಡ ಎಂಬ್ರಾಯ್ಡರಿ ಡಿಸೈನ್ ಇದೆ, ಮತ್ತು ಕೆಳಗಡೆ ಕೂಡ ಎಂಬ್ರಾಯ್ಡರಿ ಡಿಸೈನ್ ಇದೆ. ಟೋಟಲಿ ಇದು ನಾನು XXL ತಗೊಂಡೆ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಆಯಿತಾ, ನೀವು ಹಾಕಿದ್ರೆ ಅಂತೂ ತುಂಬ ಸೂಪರಾಗಿ ಕಾಣಿಸ್ತೀರಾ. ಮತ್ತು ಇದು ಪ್ಯಾಂಟ್ ಕೂಡ ನೋಡಿ, ನಿಮಗೆ ಕೆಲವೊಂದು ಪ್ಯಾಂಟ್ಗಳನ್ನ ಹಾಕಿದ ತಕ್ಷಣ ಹರಿದೋಗುತ್ತೆ ಟೈಟ್ ಆದರೆ, ಬಟ್ ಇದು ತುಂಬ ಫ್ರೀ ಸೈಜ್ ಟೈಪಲ್ಲಿ ಕೂಡ ಇದೆ ನಿಮಗೆ. ಆ್ಯಂಡ್ ಇದರಲ್ಲಿ ಪಾಕೆಟ್ ಕೂಡ ಬರುತ್ತೆ ನೋಡಿ, ಪಾಕೆಟ್ ಕೂಡ ಬರುತ್ತೆ. ಅದು ಕೂಡ ಪಾಕೆಟ್ ನಿಮಗೆ ಕೆಲವೊಂದು ಪಾಕೆಟಲ್ಲಿ ಮೊಬೈಲ್ ಕೂಡ ಇಡ್ಲಿಕ್ಕೆ ಆಗೋದಿಲ್ಲ. ಇದು ನೋಡಿ, ಫುಲ್ ಕೈ, ಓಕೆನಾ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇದು ವೇರ್ ಮಾಡಿದಾಗ ಹೇಗೆ ಕಾಣಿಸ್ತದೆ ಅಂತ ನಾನು ಜಸ್ಟ್ ಒಂದು AI ಫೋಟೋ ಹಾಕ್ತೇನೆ ನೋಡಿ. ವೇಲ್ ನೋಡಿ, ತುಂಬ ಲಾಂಗ್ ಇದೆ ಆಯಿತಾ, ಇದು ವೇಲ್ ನೋಡಿ, ತುಂಬ ಲಾಂಗ್ ಇದೆ, ಲೆಂತ್ ಇದೆ, ತುಂಬ ಲೆಂತ್ ಇದೆ. ಸೊ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಮೆಟೀರಿಯಲ್ ಅಂತೂ, ನೀವು ಬೇರೆ ಮಾತೇ ಇಲ್ಲ, ಅಷ್ಟು ಪ್ರೀಮಿಯಂ ಕ್ವಾಲಿಟಿ. ಇದು ನನ್ನದೇ ಒಂದು ಪ್ರಾಡಕ್ಟ್ ಅಂತ ಹೇಳಿ ನಾನು ಕೊಚ್ಕೊಳ್ಳೋದಲ್ಲ, ಬಟ್ ನಾನು ತಗೊಂಡು ಬರುವಾಗಲೇ ಇದನ್ನು ನಾನು ಇಂಥದ್ದೇ ಬೇಕು ನನಗೆ, ಅದು ಕಲರ್ ಹೋಗಬಾರ್ದು ಆ ಥರ ಎಲ್ಲ ನನ್ನದು ತುಂಬ ಇಂಟೆನ್ಷನ್ ಇರುತ್ತೆ. ನಾವು ಕೆಲವೊಂದು ಹೇಳಿಕ್ಕಾಗೋದಿಲ್ಲ ಕಲರ್ ವೈಸ್, ಯಾಕಂತ ಹೇಳಿದರೆ ತುಂಬ ಡಾರ್ಕ್ ಕಲರ್ ಇದ್ದದೆಲ್ಲ ಅದು ಸ್ವಲ್ಪ ಆದರೂ ಕಲರ್ ಹೋಗುತ್ತೆ. ನಾನು ಆಲ್ಮೋಸ್ಟ್ ಹೇಳಿದ್ದೇನೆ, ನನಗೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳಿ ಅಲ್ಲಿ ಅವರಕ್ಕೆ ತೋರಿಸಿ ನಂತರ ನಾನು ತಂದಿರೋದು. ಇದರ MRP ಬಂದುಬಿಟ್ಟು 1200 ರೂಪಾಯಿ.
ಓಕೆನಾ, ಅಷ್ಟು ಕ್ವಾಲಿಟಿ ಇದೆ. ಸೊ ಹಾಗಾಗಿ 1200 MRP. ನನ್ನದಿದು ಸ್ಟಾರ್ಟಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ನಿಮಗೆ ಜಸ್ಟ್ 850 ರುಪೀಸಿಗೆ ನಾನು ಕೊಡ್ತಾ ಇದ್ದೇನೆ, ಆ್ಯಂಡ್ ಫ್ರೀ ಶಿಪ್ಪಿಂಗ್ ಕೂಡ. ಓಕೆನಾ, 850 ಪ್ಲಸ್ ಫ್ರೀ ಶಿಪ್ಪಿಂಗ್, 1200 850. ಓಕೆನಾ, ನಿಮಗೆ ಒಂದು ಬೇಕು ಅಂತ ಇದ್ದರೆ ಈ ಸೈಜ್ ಎಷ್ಟು ಅವೈಲೇಬಲ್ ಇದೆ ಅಂತ ಹೇಳಿದರೆ ಸ್ಮಾಲ್, ಮೀಡಿಯಮ್, ಲಾರ್ಜ್, XL, XXL ಇಷ್ಟೇ ಇರೋದು. ಮತ್ತು ಸ್ಟಾಕ್ ಜಾಸ್ತಿ ಇಲ್ಲ, ಆಲ್ಮೋಸ್ಟ್ ಒಂದು 10 ಸ್ಟಾಕ್ ಇರ್ಬೋದು ಅಷ್ಟೇ. ಬೇಕು ಅಂತ ಇದ್ದರೆ ಬೇಗ 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 ಬುಕ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಸಿಗಲಿಲ್ಲ ಅಂತ ಹೇಳಿ ನನಗೆ ಹೇಳಬೇಡಿ, ಯಾಕಂತ ಹೇಳಿದರೆ ಇದರಲ್ಲಿ ಆಲ್ರೆಡಿ ಒಂದು ಪೀಸು ಹೋಗಿಬಿಟ್ಟಿದೆ. ಓಕೆನಾ, ನಾನು ಹೇಳಿದೆ ಸ್ಮಾಲ್, ಮೀಡಿಯಮ್, ಲಾರ್ಜ್, XL, XXL ಮಾತ್ರ ಇದರಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಇಷ್ಟೇ ಪೀಸ್, ನಿಮಗೆ 10 ಪೀಸ್ ಏನೋ ಅವೈಲೇಬಲ್ ಇದೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು 3 ಪೀಸ್ ಸೆಟ್ ನಾನು ಒಂದೇ ತರಿಸಿರೋದು. ಓಕೆನಾ, ಮತ್ತು ಆಲ್ಮೋಸ್ಟ್ ಈಗ 2 ಪೀಸ್ ಸೆಟ್ಟೇ ಕೇಳೋದು ಜಾಸ್ತಿ. ಸೊ ಹಾಗಾಗಿ 3 ಪೀಸ್ ಸೆಟ್ ಒಂದೇ ಇರೋದು. ಮತ್ತು ನಿಮಗೆ ಸಿಂಗಲ್ ಕುರ್ತಾ ಕೆಲವರು ಕೇಳ್ತೀರಾ, ಸಿಂಗಲ್ ಕುರ್ತಾ ಟಾಪ್ ಬೇಕು ಅಂತ. ಸೊ ಅಂಥವರಿಗಾಗಿ ಇದೊಂದು ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ಸಾಫ್ಟ್ ಮೆಟೀರಿಯಲ್. ನಿಮಗಿದು ಸಾಫ್ಟ್ ಮೆಟೀರಿಯಲಲ್ಲಿ ಬರುತ್ತೆ, ಬರೀ ಟಾಪ್ ಆಯಿತಾ. ಇದರ ಪ್ರೈಸ್ ಬಂದುಬಿಟ್ಟು 380 ರುಪೀಸ್. ಇದಕ್ಕೆ ಯಾಕೆ ಇಷ್ಟು ಪ್ರೈಸ್ ಅಂತ ಹೇಳ್ತೇನೆ ನಾನು, ಲೆಂತ್ ಇದೆ. ಓಕೆನಾ, ಕ್ವಾಲಿಟಿ ನೋಡಿ, ನಿಮಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಲರ್ ನೆಕ್ ಇದೆ, ಮತ್ತು ನಿಮಗಿದು ಕಲರ್ ಹೋಗೋದಿಲ್ಲ. ಸೊ ಇಷ್ಟು ಚೆನ್ನಾಗಿರುವಂತಹ ಕ್ವಾಲಿಟಿ ಡ್ರೆಸ್ ನಿಮಗೆ 380 ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ. ಓಕೆನಾ, ಇನ್ನು ತುಂಬ ಕಲೆಕ್ಷನ್ಸ್ಗಳಿದೆ. ಮತ್ತು 2 ಪೀಸ್ ಸೆಟ್ ನಾನು ತೋರಿಸ್ತೇನೆ ಈಗ ನನಗೆ. ಜಸ್ಟ್ ಇದೇನು ಗೊತ್ತಾ, ನನಗೆ ತುಂಬ ಇಷ್ಟ ಆದ ಡ್ರೆಸ್ ಇದು. ನನಗೆ ಇಷ್ಟ ಆಯಿತು ಅಂತ ತಗೊಂಡದ್ದು. ನಿಮ್ಗೆ ಇಷ್ಟ ಆಗುತ್ತಾ ಖಂಡಿತ ಗೊತ್ತಿಲ್ಲ ನನಗೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ, ಯಾಕಂತ ಹೇಳಿದ್ರು ರೇರ್ ಕಲರ್, ಅದರಲ್ಲಿ ಡಿಸೈನ್ ನೋಡಿ. ನಾನು ಇದನ್ನು ಬಿಡಿಸಿ ತೋರಿಸ್ತೇನೆ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ಇದರಲ್ಲಿ XXL ತಗೊಂಡಾಗಿದೆ. ಕೆಲವೊಂದು ನಮಗೆ ಬ್ರ್ಯಾಂಡಲ್ಲಿ ಬರುತ್ತೆ ಅಲ್ವಾ, ನಮಗೆ ದೊಡ್ಡ ಸೈಜೇ ಬೇಕಾಗುತ್ತೆ. ಹಾಗಾಗಿ ದೊಡ್ಡ ಸೈಜನ್ನೇ ಬುಕ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ XXL ಆಲ್ರೆಡಿ ತಗೊಂಡು ಆಗಿದೆ. ಇದರ ಪ್ರೈಸ್ ಕೇಳಿದರೆ ನಿಮಗೆ ಶಾಕ್ ಆಗ್ತೀರಾ. ಇದು 2 ಪೀಸ್ ಸೆಟ್. ಓಕೆನಾ, ಇದು ನೋಡಿ, ಕಾಲರ್ ನೆಕ್ ಬರುತ್ತೆ. ನನ್ನ ರೀಲ್ಸ್ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗಿರ್ಬೋದು. ತುಂಬ ಲೆಂತ್ ಇದೆ, ಮತ್ತು ಸಾಫ್ಟ್ ಮೆಟೀರಿಯಲ್ ನೋಡಿ, ಸಾಫ್ಟ್ ಮೆಟೀರಿಯಲ್ ಇದೆ. ಇಲ್ಲಿ ಡಿಸೈನ್ ಕೂಡ ಇದೆ ವೈಟಲ್ಲಿ. ಇದಕ್ಕೆ ವೈಟ್ ಪ್ಯಾಂಟ್, ಅದು ಕೂಡ ನಿಮಗೆ ಪ್ಯೂರ್ ವೈಟ್ ಆಯಿತಾ. ನಿಮಗೆ ಒಂದು ವೇಳೆ ಕಲೆ ಆದರೂ ಕೂಡ ಹೋಗ್ತದೆ, ಯಾಕಂತ ಹೇಳಿದರೆ ಅಂತಹ ಮೆಟೀರಿಯಲ್ ಇದು. ಇದರಲ್ಲಿ ಪಾಕೆಟ್ ಕೂಡ ಇದೆ ನೋಡಿ, ನಿಮಗೆ ತೋರಿಸ್ತೇನೆ. ಪಾಕೆಟಲ್ಲಿ ಕೂಡ ಆ ಒಂದು ಕಲರ್ ಇದೆ. ಮತ್ತು ನಿಮಗೆ ಬೇರೆ ಡ್ರೆಸ್ಸಿಗೆ ಕೂಡ ಇದನ್ನು ಹಾಕ್ಕೋಬೋದು ನೋಡಿ, ಪಾಕೆಟ್ ಕೂಡ ದೊಡ್ಡದಿದೆ. ಸೊ ನೋಡಿ, ಸ್ಟ್ರೇಟ್ ಅಲ್ಲ, ಇದು ಪ್ಲಾಜೋ ಟೈಪಲ್ಲಿ ಪ್ಯಾಂಟ್. ತುಂಬ ಚೆನ್ನಾಗಿದೆ. ನಾನು ಅದರ ಫೋಟೋ ಹಾಕ್ತೇನೆ, ಆಗ ನಿಮಗೆ ಐಡಿಯಾ ಬರ್ಬೋದು ಹೇಗಿರ್ತದೆ ಹಾಕಿದ ನಂತರ ಅಂತ. ಸೊ ಇದು ಕೂಡ ನಿಮಗೆ ಯಾವುದೆಲ್ಲ ಸೈಜ್, ಆಲ್ರೆಡಿ XXL ಸೋಲ್ಡ್ ಔಟ್. ಒಂದು ನಾನು ತೊಗೊಂಡಿದ್ದೇನೆ, ಮತ್ತೆ ಅದನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಸೋಲ್ಡ್ ಔಟ್ ಆಗಿದೆ. XXL ಸೈಜ್ ಇಲ್ಲ, ಇದರಲ್ಲಿ ಅವೈಲೇಬಲ್ ಇಲ್ಲ. ಸ್ಮಾಲ್ ಇದೆ, ಮತ್ತು ಮೀಡಿಯಮ್ ಇದೆ, ಲಾರ್ಜ್ ಇದೆ, XL ಸೈಜ್ ಇದೆ. ಬೇಕು ಅಂತ ಹೇಳಿದರೆ ಬೇಗ 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 ಬುಕ್ ಮಾಡ್ಕೊಳ್ಳಿ. 3 ಪೀಸ್ ಮಾತ್ರ ಇದರಲ್ಲಿ ಸ್ಟಾಕ್ ಇರೋದು. ಯಾವುದೆಲ್ಲ ಗೊತ್ತಾ, ಸ್ಮಾಲ್, ಮೀಡಿಯಮ್, ಲಾರ್ಜ್, XL 4 ಪೀಸ್ ಮಾತ್ರ ಅವೈಲೇಬಲ್ ಇರೋದು. ನಾನು ಜಾಸ್ತಿ ತರಿಸಲಿ, ಯಾಕಂದರೆ ನನಗೆ ಇದು ತುಂಬ ಇಷ್ಟ ಆಯಿತು. ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲಲ್ಲ. ಸೊ ಹಾಗಾಗಿ ತರಿಸಿದೆ ನಾನು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆನಾ, ನನಗೆ ಇದು ತುಂಬ ಪರ್ಸ್ನಲಿ ಇಷ್ಟ ಆದಂಥ ಡ್ರೆಸ್ ಇದು. ಇದು ಕೂಡ ಮೆಜೆಂಟಾ ಕಲರಲ್ಲಿ ಇದೆ ಸ್ವಲ್ಪ. ನಾನು ಇದು ಆಲ್ರೆಡಿ ಸ್ಟೇಟಸ್ ಎಲ್ಲ ಹಾಕಿದ್ದೇನೆ ನೋಡಿ. ಇದು ನಾನು ನಿಮಗೆ ಫುಲ್ ಡ್ರೆಸ್ ಇದು ಫೋಟೋ ಹಾಕುವಾಗ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಎಂಬ್ರಾಯ್ಡರಿ ಡಿಸೈನಲ್ಲಿ ಬರುತ್ತೆ ಇದು. ನಿಮಗೆ ನೋಡಿ, ಎಂಬ್ರಾಯ್ಡರಿ ಡಿಸೈನ್ ನೋಡಿ, ತುಂಬ ಚೆನ್ನಾಗಿದೆ. ಗೋಲ್ಡ್ ಪ್ಯಾಂಟ್ ಹಾಕ್ಬೋದು, ಇದಕ್ಕೆ ಮೆರೂನ್ ಹಾಕ್ಬೋದು, ಗ್ರೀನ್ ಹಾಕ್ಬೋದು. ಸೊ ಎಲ್ಲವೂ ನಿಮಗೆ ಹಾಕ್ಬೋದು. ಇದು ನಿಮಗೆ 380 ರುಪೀಸಿಗೆ ಸಿಗ್ತಾ ಇದೆ. ಇದು ಯಾಕೆ ಅಂತ ಹೇಳಿದರೆ ಇದರ ಮೆಟೀರಿಯಲ್ ಹಾಗೆ ಉಂಟು, ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಕ್ವಾಲಿಟಿ. ಸೊ ಹಾಗಾಗಿ ನಿಮಗೆ ಇದು ಆ ಪ್ರೈಸಿಗೆ ಸಿಗ್ತಾ ಇದೆ ವಿತ್ ಫ್ರೀ ಶಿಪ್ಪಿಂಗ್. ಎಲ್ಲವೂ ನಿಮಗೆ ಯಾವ ಡ್ರೆಸ್ ತಗೊಂಡು ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್, ಅದು ನಮ್ಮಲ್ಲಿ ಮಾತ್ರ ಆಯಿತಾ. ಇದು ನೋಡಿ, ಈ ಡ್ರೆಸ್ ಕೂಡ ನನಗೆ ತುಂಬ ಇಷ್ಟ ಆಗಿ ತಗೊಂಡದ್ದು ನಾನು. ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಯಾಕಂದರೆ ಅಲ್ಲಿ ರಾಯಲ್ ಬ್ಲೂ ಟೈಪಲ್ಲಿ ಉಂಟು. ಇದು ಕೂಡ ಕಾಲರ್ ನೆಕ್. ಇದರಲ್ಲಿ ಕೂಡ ನಿಮಗೆ ನಾನು ಆಗ ತೋರಿಸಿದಲ್ಲಿ ಕೂಡ ಅದೇ ಎಲ್ಲವೂ ಸೈಜ್ ನಿಮಗೆ ಸ್ಮಾಲ್, ಮೀಡಿಯಮ್, ಅದೆಲ್ಲ ಸೈಜ್ ಕೂಡ ನಿಮಗೆ ಅವೈಲೇಬಲ್. XXL ತನಕ ನಿಮಗೆ ಅವೈಲೇಬಲ್ ಇದೆ. ಇದು ಕೂಡ ಸ್ಮಾಲಿಂದ XXL ಅವೈಲೇಬಲ್ ಇದೆ. ಇದು ಕೂಡ ತುಂಬ ಲೆಂತ್ ಇದೆ. ಇದಕ್ಕೆ ನಿಮಗೆ ಗೋಲ್ಡನ್ ಪ್ಯಾಂಟನ್ನು ವೇರ್ ಮಾಡ್ಕೋಬೋದು. ಇದಕ್ಕೆ ಪ್ಯಾಂಟ್ ಇಲ್ಲ, ಸಿಂಗಲ್ ಕುರ್ತಾ ಪೀಸ್ ಇದು. ಓಕೆನಾ, ಇದಕ್ಕೆ ನಿಮಗೆ ಎಷ್ಟು ಪ್ರೈಸ್, 380 ರುಪೀಸ್ ಇದು ಕೂಡ. ಮತ್ತು ನಿಮಗೆ ಕೆಲವರು ಹೇಳ್ತೀರಾ ತುಂಬ ಕಡಿಮೆಗೆ ಸಿಗೋದಿಲ್ವಾ ನಿಮ್ಮಲ್ಲಿ ಅಂತ.
ಕಡಿಮೆಗೆ ಸಿಗುತ್ತೆ, ಪ್ಲಸ್ ನಿಮಗೆ ಇದಕ್ಕೆ ಏನು ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ನಿಮಗೆ ಸ್ಮಾಲ್ ಸೈಜ್ ಮಾತ್ರ ಅವೈಲೇಬಲ್ ಇದೆ ಆಯಿತಾ. ಯಾರಾದರೂ ಸಣ್ಣ ಸಣ್ಣವರಿದ್ದರೆ ಸ್ಮಾಲ್ ಸೈಜ್ ಮಾತ್ರ ಅವೈಲೇಬಲ್ ಇದೆ. ಇದು 250 ಓನ್ಲಿ, 250 ಓನ್ಲಿ, ಓಕೆನಾ. ವಿತ್ ಫ್ರೀ ಶಿಪ್ಪಿಂಗ್ ನಿಮಗೆ 250ಗೆ ನಿಮಗೆ ಸಿಗ್ತಾ ಇದೆ ವಿತ್ ಫ್ರೀ ಶಿಪ್ಪಿಂಗ್, ಓಕೆನಾ. ಇಂಥದ್ದು ಬೇರೆ ಬೇರೆ ಕಲರ್ಸ್ ಇದೆ, ನಾನು ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ. ಈ ಕಲರ್ ಇದೆ, ಈ ಕಲರ್ ಇದೆ, ಸೇಮ್ ಸ್ಮಾಲ್ ಸೈಜ್ ಮಾತ್ರ ಅವೈಲೇಬಲ್ ಇದೆ ಇದರಲ್ಲಿ. ನನಗೆ ಬೇರೆ ಸೈಜ್ ನನಗೆ ಸಿಗಲಿಲ್ಲ, ಕಲರ್ಸ್ ಮಾತ್ರ ಸಿಕ್ತು ನೋಡಿ. ಕಲರ್ಸ್ ಉಂಟು ಇದರಲ್ಲಿ. ಅದರಲ್ಲಿ ಇನ್ನೊಂದು ಕಲರ್ ಇದೆ, ನನಗೆ ಅದು ಎಲ್ಲಿ ಮಿಸ್ ಆಯಿತು ಗೊತ್ತಿಲ್ಲ. ಓಕೆ, ಬೇರೆ ಡ್ರೆಸ್ ನೋಡುವ ನಾವು. ಇನ್ನೊಂದು ಕೂಡ ಉಂಟು ನಿಮಗೆ, ಇದು ಇದರಲ್ಲಿ ನಿಮಗೆ ಈ ಮೆಟೀರಿಯಲ್ ಉಂಟಲ್ಲ, ಸಾಫ್ಟ್ ಮೆಟೀರಿಯಲ್, ತುಂಬ ಚೆನ್ನಾಗುಂಟು. ಇದು ಕೂಡ ನಿಮಗೆ 250 ರುಪೀಸಿಗೆ ಸಿಗ್ತಾ ಇದೆ. ಇದರಲ್ಲಿ ಎಲ್ಲ ಸೈಜ್ ಅವೈಲೇಬಲ್ ಇದೆ, ಸ್ಮಾಲಿಂದ ಹಿಡಿದು XXL ತನಕ ನಿಮಗೆ ಅವೈಲೇಬಲ್ ಇದೆ, ಓಕೆನಾ. ಇನ್ನೊಂದು 2 ಪೀಸ್ ಸೆಟ್, ಇಂಥದ್ದು ತುಂಬ ಕಲರ್ಸ್ ಇದೆ ಮಾತ್ರ ನೋಡಿ. ಇದು ಮೆಟೀರಿಯಲ್ ಉಂಟಲ್ಲ, ನಿಮಗೆ ಐರನ್ ಹಾಕಬೇಕು ಅಂತ ಇಲ್ಲ, ಕಲರ್ ಅಂತೂ ಹೋಗೋದೇ ಇಲ್ಲ ಬಿಡಿ. ಸೊ ಇದರಲ್ಲಿ 2 ಕಲರ್ ಅವೈಲೇಬಲ್ ಇದೆ, ಈ ಕಲರ್ ಮತ್ತು ಈ ಕಲರ್, ಪಿಸ್ತಾ ಕಲರ್ ಮತ್ತು ಇದಕ್ಕೆ ಎಂತ ಹೇಳ್ತಾರೆ ಮಾರೆ, ರೋಸಾ ಇಂಥ ಕಲರ್ ಗೊತ್ತಿಲ್ಲ ನನಗೆ. ಸೊ ಇದರಲ್ಲಿ ಕೂಡ ನಿಮಗೆ ಸ್ಮಾಲಿಂದ ಹಿಡಿದು XXL ತನಕ ಅವೈಲೇಬಲ್ ಇದೆ. ಇದು ತುಂಬ ಲಾಂಗ್ ಇದೆ ನೋಡಿ, ಅಂತ ಕಾಟ್ ಸೆಟ್ ಅಂತ ಹೇಳ್ಬೋದು ಇದನ್ನು, 2 ಪೀಸ್ ಸೆಟ್, ಓಕೆನಾ. ಪ್ಯಾಂಟ್ ಕೂಡ ತುಂಬ ಚೆನ್ನಾಗುಂಟು. ಇದಕ್ಕೆ ಪಾಕೆಟ್ ಉಂಟಂತ ಕೇಳಿದರೆ ಪಾಕೆಟ್ ಉಂಟು ನೋಡಿ, ಪಾಕೆಟ್ ಕೂಡ ಇದೆ, ಓಕೆ. ಇದರಲ್ಲಿ ಡಬಲ್ ಕಲರ್ ಅವೈಲೇಬಲ್ ಇದೆ ನಿಮಗೆ, ಈ ಕಲರ್ ಮತ್ತು ಈ ಕಲರ್, ಓಕೆ. ಇದು ಕೂಡ ಬೇಕು ಅಂತ ಇದ್ದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಮತ್ತು ನಾನು ಫಾಸ್ಟಾಗಿ ತೋರಿಸ್ತಾ ಹೋಗ್ತೇನೆ. ನಾನು ಆಗೊಂದು ತೋರಿಸಿದಲ್ಲ, ಈ ಮೆಟೀರಿಯಲ್ ತೋರಿಸಿದಲ್ಲ, ಅದರಲ್ಲಿ ಬ್ಲ್ಯಾಕ್ ಕಲರ್ ಅವೈಲೇಬಲ್ ಇದೆ, ಬ್ಲ್ಯಾಕ್ ಕಲರ್ ಅವೈಲೇಬಲ್ ಇದೆ, ಮತ್ತು ಮೆರೂನ್ ಕಲರ್ ಅವೈಲೇಬಲ್ ಇದೆ, ಆಯ್ತು ಅಷ್ಟೇ. ಓಕೆ, ನಾನು ಬೇಗ ಬೇಗ ತೋರಿಸ್ಬೇಕು, ಯಾಕಂದರೆ ತುಂಬ ಲೆಂತ್ ಆಗ್ತದೆ ವೀಡಿಯೋ. ಸೊ ಹಾಗಾಗಿ ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂತಹ ಪ್ರಾಡಕ್ಟ್ ಮೆಟೀರಿಯಲ್. ಇದು ನೋಡಿ, ಹಾಂ, ನಾನು ನಿಮಗೆ ಅದರ ಪ್ರೈಸ್ ಹೇಳಿಲ್ಲಲ್ಲ. ಇದರ ಪ್ರೈಸ್ ಬಂದುಬಿಟ್ಟು 450 ಓನ್ಲಿ, ಆಯಿತಾ. ಇದಕ್ಕೆ 450 ರುಪೀಸ್ ನಾನಾಗ ಹೇಳಿದಲ್ಲ, ಪ್ಯಾಂಟ್ ಮತ್ತು ಇದಕ್ಕೆ 450. ಮತ್ತು ಇದೊಂದಿದೆ ನೋಡಿ, ಪ್ಯೂರ್ ಕಾಟನ್ ಟೈಪ್, ಕಾಟನ್, ಇದು ಪ್ಯೂರ್ ಕಾಟನ್, ಕಲರ್ ಅಂತೂ ಹೋಗೋದೇ ಇಲ್ಲ ನಿಮಗೆ, ಓಕೆನಾ. ಇದು ತುಂಬ ಚೆನ್ನಾಗುಂಟು, ತುಂಬ ಲಾಂಗ್ ಇದೆ, ಲೆಂತ್ ಇದೆ, ಕಾಲರ್ ನೆಕ್, ಕಾಟ್ ಸೆಟ್ ಅಂತ ಹೇಳ್ಬೋದು ಇದನ್ನು. ಒಂದು ನಿಮಿಷ, ಸೈಡ್ ಕಟ್ ಇಲ್ಲ, ಅಂಬ್ರೆಲ್ಲಾ ಟೈಪಲ್ಲಿ ಇದೆ ನೋಡಿ, ಅಂಬ್ರೆಲ್ಲಾ ಟೈಪ್. ಮೆಟೀರಿಯಲ್ ಅಂತೂ ದಪ್ಪ ಇದೆ, ತುಂಬ ಸ್ಮೂತ್ ಇದೆ, ಮತ್ತು ಮೆಟೀರಿಯಲ್ ಕ್ವಾಲಿಟಿ ನೋಡಿ, ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತಾಗಲ್ಲ. ಪ್ಯೂರ್ ಕಾಟನ್ ಇದು ನಿಮಗೆ. ಇದು ನಿಮಗೆ ಎಷ್ಟು ಪ್ರೈಸ್ ಅಂತ ಹೇಳಿದರೆ 550 ರುಪೀಸ್ ಓನ್ಲಿ, ಆಯಿತಾ, ವಿತ್ ಫ್ರೀ ಶಿಪ್ಪಿಂಗ್. ಇದರಲ್ಲಿ 2 ಕಲರ್ಸ್ ಬರುತ್ತೆ. ಒಂದು ಇದು ಕಾಲರ್ ಟೈಪಲ್ಲಿ ಉಂಟು ನೋಡಿ, ಓಕೆ, ಇದು ಈ ಥರ ಉಂಟು. ಇನ್ನೊಂದು ಹೀಗೆ ಉಂಟು ನೋಡಿ, ಇದು ಈ ಕಲರ್. 2 ಕಲರ್ ಇದರಲ್ಲಿ ಅವೈಲೇಬಲ್ ಇದೆ. ಡಿಸೈನ್ ಸ್ವಲ್ಪ ಚೇಂಜ್ ಉಂಟು. ಮತ್ತೊಂದು, ಇದು ಫಸ್ಟಿಗೆ ಸೇಲ್ ಆದಂತಹ ಡ್ರೆಸ್, ನನ್ನ ತಂಗಿ ತಗೊಂಡಿರೋದು. ಇದು ನಿಮಗೆ ಸ್ಲೀವ್ ಇದರೆಲ್ಲ ಒಳಗೆ ಉಂಟು ನಿಮಗೆ. ಇದು ನೋಡಿ, ತುಂಬ ಚೆನ್ನಾಗುಂಟು. ಇದು ಮಾತ್ರ ನಾನು ಹೇಳೇ ಬಿಡ್ತೇನೆ ಫಸ್ಟಿಗೆ, ಸ್ವಲ್ಪ ನೀವು ವಾಶ್ ಮಾಡೋ ಕಲರ್ ಹೋಗ್ತದೆ ಅಂತ ಹೇಳಿದರೆ, ಅಷ್ಟು ಡಾರ್ಕ್ ಕಲರ್ ಇದೆ. ಬಟ್ ಕಲರ್ ಹೋದರೂ ಕೂಡ ನನ್ನ ತಂಗಿ ಯೂಸ್ ಮಾಡಿದ್ದಾಳೆ ಆಲ್ರೆಡಿ, ಅವಳು ತಗೊಂಡಿದ್ದಾಳೆ. ಸೊ ಹಾಗಾಗಿ ಅವಳು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಸ್ವಲ್ಪ ಕಲರ್ ಹೋಗ್ತದೆ, ಆ್ಯಂಡ್ ನಿಮ್ಗೇನು ಗೊತ್ತಾ, ಕಲರ್ ಹೋದರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ನಿಮಗೆ ರಾಜಿ ಇಲ್ಲ. ಯಾಕಂತ ಹೇಳಿದರೆ ಏನು ಡಿಮ್ ಆಗೋದು ಆ ಥರ ಏನೂ ಇಲ್ಲ. ಫಸ್ಟಿಗೆ ನೀವು ವಾಶ್ ಮಾಡೋ ಮಾತ್ರ ಕಲರ್ ಹೋಗ್ತದೆ, ನಾನು ಅದನ್ನು ಹೇಳಿಬಿಡ್ತೇನೆ. ಮತ್ತು ಇದು ಕಾರ್ಡ್ ಸೆಟ್ ತುಂಬ ಚೆನ್ನಾಗಿ ಉಂಟಾಯ್ತಾ, ಸೈಡ್ ಕಟ್ ಇದೆ. ಪ್ಯಾಂಟ್ ಕೂಡ ಅವೈಲೇಬಲ್ ಇದೆ, ಪ್ಯಾಂಟ್ ನೋಡಿ. ಪ್ಯಾಂಟಿಗೆ ಪಾಕೆಟ್ ಉಂಟಾ? ಎಸ್, ಪಾಕೆಟ್ ಕೂಡ ಇದೆ ನೋಡಿ, ಪಾಕೆಟ್ ಕೂಡ ಇದೆ. ಸೊ ಇದು ತುಂಬ ಚೆನ್ನಾಗಿ ಉಂಟಾಯ್ತಾ. ಇದು ನಿಮಗೆ 550ಯಾ? ಎಸ್, 550 ರುಪೀಸ್ ಓನ್ಲಿ ವಿತ್ ಫ್ರೀ ಶಿಪ್ಪಿಂಗ್, ಓಕೆನಾ. ನಿಮಗೆ ಇದು ಬೇಕು ಅಂತ ಇದ್ದರೆ ನೀವು ಹೇಳಿ, ನಿಮಗೆ ಸಿಗ್ತದೆ. ಆಯಿತು, ಆಲ್ಮೋಸ್ಟ್ ಇನ್ನು ಇದ್ದರೆ ನಾನು ಬೇರೆ ಬೇರೆ ಸ್ಟಾಕ್ ಇದ್ದರೆ ಬೇರೆ ಬೇರೆ ವೀಡಿಯೋ ಮಾಡಿ ಹಾಕ್ತೇನೆ, ಆಯಿತಾ. ಇನ್ನೊಂದು 250 ರುಪೀಸಿಗೆ ಸಿಗುವಂಥ ಸಿಂಗಲ್ ಕುರ್ತಾ ಟಾಪ್, ಇದು ಕೂಡ ತುಂಬ ಚೆನ್ನಾಗುಂಟು. ಬೇಕು ಅಂತ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಇದು ರೌಂಡ್ ನೆಕ್ಕಲ್ಲಿ ಬರುತ್ತೆ, ಓಕೆನಾ. ಮೆಟೀರಿಯಲ್ ಸೂಪರ್, ಅದರ ಬಗ್ಗೆ 2 ಮಾತಿಲ್ಲ, ಸೂಪರ್ ಸಾಫ್ಟ್ ಮೆಟೀರಿಯಲ್, ಓಕೆನಾ. ಇವೆಲ್ಲ ಮರ್ಚಿಡಬೇಕು ಮಾರ್ರೆ ಇವಾಗ.
ಎಸ್ ಇಷ್ಟು ಸ್ಟಾಕ್ ಇದೆ ಆಲ್ರೆಡಿ. ನಾನು ಹೇಳಿದ ಹಾಗೆ ಒಂದು 5-10, ಕೆಲವು 5 ಪೀಸ್ ಮಾತ್ರ ಇರೋದು, ಕೆಲವು 10 ಪೀಸ್ ಮಾತ್ರ ಇರೋದು. ಬೇಕು ಅಂತ ಇದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಮತ್ತು ಸಿಗಲಿಲ್ಲ ಅಂತ ಹೇಳಬೇಡಿ. ಮೊನ್ನೆ ಒಂದು ಯಾವುದೊಂದು ಹಾಕಿದೆ, ಬೇಗ ಸೋಲ್ಡ್ ಔಟ್ ಆಗಿ ಹೋಗಿದೆ. ಸೊ ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನಾನು ಇನ್ನು ಜಾಸ್ತಿ ವೀಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಮತ್ತು ಕನ್ನಡದಲ್ಲಿ ವ್ಲಾಗ್ ಜಾಸ್ತಿ ಹಾಕ್ತೇನೆ. ಮತ್ತೇನು, ಈ ಬಿಸ್ನೆಸ್ಸಿಗೆ ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೇನೆ. ಪ್ರೈಸ್ ಜಾಸ್ತಿ ಆಗಲಿಲ್ಲ ಅಂತ ಕೂಡ ಅಂದ್ಕೊಳ್ತೇನೆ. ಯಾಕಂತ ಹೇಳಿದರೆ ನಾನು ಇದನ್ನು ಹೋಗಿ ಹ್ಯಾಂಡ್ ಪಿಕ್ ಮಾಡಿ ತಗೊಂಡು ಬಂದು ಬ್ಯಾಂಗ್ಳೂರಿಗೆ, ಪರ್ಸ್ನಲಿ ಬ್ಯಾಂಗ್ಳೂರಿಗೆ ಹೋಗಿ ನಾನು ತಗೊಂಡು ಬಂದಿರುವಂತಹ ಎಲ್ಲವೂ ಕೂಡ ತಗೊಂಡು ಬಂದಿರುವಂತಹ ಡ್ರೆಸ್ಗಳು. ಎಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಜಯ ಕವಿತಾ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.